ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪಾವತಿ ಆನ್ಲೈನ್ ವ್ಯವಸ್ಥೆಯನ್ನು ಸರಳೀಕೃತಗೊಳಿಸಲಾಗಿದೆ. ಈ ವರ್ಷ ಮಾತ್ರ ಪಾಲಿಕೆ ಕಚೇರಿಗೆ ಆಗಮಿಸಿ ತೆರಿಗೆ ಪಾವತಿಸಬೇಕಾಗಿದ್ದು, ಮುಂದಿನ ವರ್ಷದಿಂದ ಕುಳಿತಲ್ಲಿಂದಲೇ ನೇರ ಪಾವತಿಯನ್ನು ಜಾರಿಗೊಳ್ಳಲಿದೆ. ಈ ವಿಚಾರವನ್ನು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಜಾರಿಯ ವೇಳೆ ಆಸ್ತಿ ತೆರಿಗೆದಾರರ ಮಾಹಿತಿಯನ್ನು ಆನ್ಲೈನ್ಗೊಳಿಸಲಾಗಿದೆ. ಆದರೆ ಕೆಲವು ಆಸ್ತಿಗಳ ಪಾವತಿ ಲೆಕ್ಕಾಚಾರವನ್ನು ಕಡಿಮೆ ವಿಸ್ತೀರ್ಣ ದಾಖಲಿಸಿದ್ದಾರೆ. ಕಡಿಮೆ ಮೌಲ್ಯ ದಾಖಲಿಸಿರುವುದರಿಂದ ವಾಸ್ತವಾಂಶ ನೀಡದೆ ಕಡಿಮೆ ತೆರಿಗೆ ಪಾವತಿಸಿರುವುದು ಪಾಲಿಕೆಗೆ ಭಾರಿ ನಷ್ಟಕ್ಕೆ ಕಾರಣವಾಗಿದೆ. ಇದುವರೆಗೆ 23,000 ಆಸ್ತಿಗಳ 7.4 ಕೋಟಿ ರೂಪಾಯಿಗಳಷ್ಟು ಆಸ್ತಿ ತೆರಿಗೆ ವಸೂಲಿಯಾಗಿದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು 2 ಲಕ್ಷದಷ್ಟು ಆಸ್ತಿಗಳಿವೆ. ಈ ಹಿನ್ನೆಲೆಯಲ್ಲಿ ಉದ್ದಿಮೆ ನವೀಕರಣ ಮಾದರಿಯಲ್ಲಿ ಇಲ್ಲಿ ಕೂಡ ಪಾಲಿಕೆಯ ಆಸ್ತಿ ತೆರಿಗೆಯ ಜಾಲತಾಣಕ್ಕೆ ತೆರಳಿ ಡಿಜಿಟಲ್ ವಿಧಾನದ ಮೂಲಕ ಪಾವತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಾವು ಜಾರಿ ಮಾಡಿದ ದಿನದಿಂದ ಒಂದಷ್ಟು ಸಾರ್ವಜನಿಕರು ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ನಾವು ಆ ದಿವಸದಿಂದಲೇ ಅದನ್ನು ಯಾವುದು ಈ ಹಿಂದೆ ಮ್ಯಾನ್ಯುವಲಿಯನ್ನು ತಗೊಳ್ತಾ ಇದ್ದೇವೆ ಆ ಬುಕ್ಕುಗಳಲ್ಲಿ ಅದೆಲ್ಲವನ್ನು ನಾವು ನಿಲ್ಲಿಸಿದ್ದೇವೆ. ನೇರವಾಗಿ ನಾವು ಆನ್ಲೈನ್ ಮುಖೇನ ಏನು ಹೊಸ ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದೇವೆ ಅದರ ಮುಖೇನನೇ ನಾವು ಆಸ್ತಿ ತೆರಿಗೆಯನ್ನು ಆ ದಿವಸದಿಂದಲೇ ಜಾರಿ ಮಾಡಿದ್ದೇವೆ. ಆದರೆ ನಾವು ಜಾರಿ ಮಾಡಿದ ಸಮಯ ಒಂದು ರೀತಿಯ ಅಂದರೆ ಅಸೆಸ್ಮೆಂಟ್ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಇದು ಶುರುವಾಗುವುದು ಹೆಚ್ಚು ಕಮ್ಮಿ ಜನವರಿ ನಂತರ 22-23 ಇದು ಅಸೆಸ್ಮೆಂಟ್ ಇದು ಪಾವತಿಗೆ ಬರುವಂಥದ್ದು ಹೆಚ್ಚು ಕಮ್ಮಿ ಜನವರಿ ನಂತರ, ಹೆಚ್ಚಾಗಿ ಬರುವಂಥದ್ದು ಮಾರ್ಚ್ ಏಪ್ರಿಲಲ್ಲಿ ಬರುವಂಥದ್ದು. ಇನ್ನು ನಮಗೆ ಇದರ ಸಾಧಕ ಬಾಧಕ ಅಂದರೆ ಸ್ವಲ್ಪ ಬಾಧಕ ಇದೆ, ಏನದರಲ್ಲಿ ಡಿಸ್ಅಡ್ವಾಂಟೇಜಸ್ ಉಂಟು, ಜನರಿಗೆ ಏನದರಲ್ಲಿ ಸ್ವಲ್ಪ ತೊಂದರೆಗಳ ಅನಾನುಕೂಲತೆಗಳಾಗ್ತಾ ಉಂಟು, ಅದೆಲ್ಲವೂ ಗೊತ್ತಾಗುವಂಥದ್ದು ಹೆಚ್ಚಾಗಿ ಇವಾಗ. ಅದಕ್ಕೋಸ್ಕರ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು, ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.